ರೇಮ್ಸ್ ಇಂದ ಟಿಕೆಟ್ಸ್ ಎಂಬ ಚಿನ್ನದ ಮೂರ್ತಿಯು ಇತಿಹಾಸ ಕಾಲದ ಉರ್ಗೋರಿ ಮಸಣದಲ್ಲಿ ಸಿಕ್ಕಿದ್ದು ಈಗ ಇದು ಫಿಲಡೆಲ್ಫಿಯಾದ ಪೆನ್ ಮ್ಯೂಸಿಯಂನಲ್ಲಿ ಇದೆ. 1928ರಲ್ಲಿ ಸಂಶೋಧಕರು ಈಗಿನ ಇರಾಕಿನ ಮುಕಯ್ಯರ್ನಲ್ಲಿ ಮೆಸೊಪಟೋಮಿಯಾ ಕಾಲದ ಗೋರಿಗಳ ಮಸಣವನ್ನು ಕಂಡರು. ಇದು 4500 ವರ್ಷ ಹಳೆಯ ಮಸಣ. ಇಲ್ಲಿನ ಗೋರಿಗಳಲ್ಲಿ ಸಾಕಷ್ಟು ಚಿನ್ನದ ಮತ್ತು ನೀಲಿ ರತ್ನದ ಮೂರ್ತಿಗಳು ಸಿಕ್ಕಿದೆ. 16 ರಿಂದ 18 ಅಂಗುಲ ಎತ್ತರದ ಮೂರ್ತಿಗಳು. ತುಪ್ಪಳ ತುಂಬಿದ ಮಾನವರಂತೆ ನಿಂತ ಕುರಿಗಳ ಮೂರ್ತಿಗಳು ಹೆಚ್ಚು. ಆದ್ದರಿಂದ ಅವನ್ನು ರೇಮ್ಸ್ ಇನ್ ದ ಟಿಕೆಟ್ಸ್ ಎಂದು ಕರೆಯಲಾಗಿದೆ. ಕೆಲವು ಲಂಡನ್ ಮ್ಯೂಸಿಯಂನಲ್ಲಿ ಸಹ ಇದೆ. ಕ್ರಿಸ್ತಪೂರ್ವ 2050ರ ಒಂದು ಗೋರಿಗೆ ಹಲವು ಬಲಿ ಕೊಟ್ಟಿದ್ದು, ಆ ಬಗೆಗೆ 73 ಬಲಿ ಜೀವಗಳ ಮೂರ್ತಿಗಳು ಕೂಡ ಇದೆ. ಕೆಲವು ಮ್ಯೂಸಿಯಂನಲ್ಲಿ ಇದೆಯಾದರೂ ಹಲವು ಲೂಟಿಯಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಕಯ್ಯರ್. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ